ಸರ್ ಫೈಲ್ ಫಾಲೋ ಅಪ್ ಮಾಡಿದ್ರೆ ಚೇಸ್ ಮಾಡಿದ್ರೆ ಯಾವ ಕೆಲಸನೂ ಆಗಲ್ಲ ತಿಳ್ಕೊಂಬಿಡಿ. ನನಗೊಂದು ಉದಾಹರಣೆ ಕೊಡಬೇಕು ಅಂದರೆ, ರೈಲ್ವೆ ವಿಚಾರದಲ್ಲಿ ಟ್ರೈನ್ ತೊಗೊಳ್ಬೇಕು ಅಂತೇಳಿ ಬರ್ತಾರಲ್ಲ, ಟ್ರೈನ್ ತೊಗೊಳ್ಬೇಕಾದ್ರೆ ಏನು ಮಾಡ್ತಾರೆ, ಮಿನಿಸ್ಟರ್ ಹತ್ರ ಹೋಗ್ತಾರೆ, ನನಗೆ ಒಂದು ಟ್ರೈನ್ ಕೊಡಿ ಅಂತ ಒಂದು ಲೆಟರ್ ಕೊಟ್ಬಿಡ್ತಾರೆ. ಅದು ಯಾವ ಕಾರಣಕ್ಕೂ ಟ್ರೈನ್ ಬರಲ್ಲ. ಲೆಟರ್ ಅಷ್ಟೇ ಪತ್ರಿಕೆಯಲ್ಲಿ ನಮ್ಮ MP ಅವ್ರು ಹೋಗಿ ಡಿಮಾಂಡ್ ಮಾಡಿದ್ರು. ನಾನೇನು ಮಾಡ್ತೀನಿ ಗೊತ್ತಾ, ಟ್ರೈನನ್ನು ನಾನು 2 hours ಸ್ಯಾಂಕ್ಷನ್ ಮಾಡಿಸ್ಕೊಂಡೆ ಅಂತ ನಾನು ಪಿಯೂಷ್ ಗೋಯಲ್ ಅವ್ರ ಬಗ್ಗೆ ಥ್ಯಾಂಕ್ ಮಾಡಿ ನಾನು ಹಾಕಿದ್ದು ನೀವು ನೋಡಿರ್ಬೋದು ಹಿಂದೆ. ನಾನು ಯಾಕೆ 2 hours ಮಾಡ್ಕೊಂಡಿರ್ತೀನಿ ಅಂತಂದರೆ, ನಾನು ಫಸ್ಟ್ ರಿಕ್ವೆಸ್ಟ್ ಲೆಟ್ರನ್ನ DRMಗೆ ಕೊಡ್ತೀನಿ, ಅಲ್ಲಿಂದ CPTMಗೆ ಹೋಗುತ್ತೆ. ಟೆಕ್ನಿಕಲ್ ಕ್ಲಿಯರೆನ್ಸು, ಸಿಗ್ನಲಿಂಗ್ ಕ್ಲಿಯರೆನ್ಸು, ಟ್ರ್ಯಾಕ್ ಕ್ಲಿಯರೆನ್ಸು, ಕಮರ್ಷಿಯಲ್ ವಯಬಿಲಿಟಿ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಅಲ್ಲಿಗೆ ಬರುತ್ತೆ. ಅದಾದಮೇಲೆ ಏನಾಗುತ್ತೆ, ಅದು GMಗೆ ಹೋಗುತ್ತೆ. GMಗೆ ಹೋಗಿ ಆದಮೇಲೆ ಡೆಪ್ಯೂಟಿ GM ಏನು ಮಾಡ್ತಾರೆ, ಒಂದು DRMಗೆ ಅಂದರೆ ಡಿವಿಷನ್ ಬೇರೆ ಬೇರೆ ಇತ್ತು ಅಂತಂದರೆ ಸಂಬಂಧಪಟ್ಟ ಡಿವಿಷನ್ಗೆ ಕಳಿಸ್ತಾರೆ. ಅಲ್ಲಿಂದ ಮತ್ತೆ ಒಪಿನಿಯನ್ ತೊಗೊಳ್ತಾರೆ, ಮತ್ತೆ GM ಹತ್ರ ಬರುತ್ತೆ. GM ಇಂದ ಅದು ಬೋರ್ಡಿಗೆ ಹೋಗುತ್ತೆ. ಅಲ್ಲಿ ಹೋಗಿ ಆದಮೇಲೆ ನಿಮಗೆ ಮೆಂಬರ್ ಟ್ರಾಫಿಕ್ಗೆ ಬರುತ್ತೆ. ಅಲ್ಲಿಂದ ED ಕೋಚಿಂಗ್ ಹೋಗುತ್ತೆ. ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಂಡಾದ ನಂತರ ಅದು ಮಿನಿಸ್ಟರ್ ಸೆಕ್ರೆಟರಿ ಬರುತ್ತೆ. ಸೆಕ್ರೆಟರಿಯಿಂದ ಮಿನಿಸ್ಟರ್ ಹತ್ರಕ್ಕೆ ಹೋಗುತ್ತೆ. ಮಿನಿಸ್ಟರ್ ಹತ್ರ ಸೈನ್ ಹಾಕಿಸ್ಕೊಳ್ತೀನಿ, ಇಮಿಡಿಯೇಟ್ ಆಗಿ ED ಕೋಚಿಂಗ್ ಬರುತ್ತೆ, ಆರ್ಡರ್ ಇಶ್ಯೂ ಆಗುತ್ತೆ. 2 hours ಮಾಡಿಸ್ಕೊಂಡೆ ಅಂತ ಹೇಳ್ತೀನಿ. ಅದಕ್ಕಿಂತ ಕೆಳಗಡೆ ವರ್ಕ್ ನಾನು ಮೊದಲು ಮಾಡಿರ್ತೀನಿ. ಒಂದು ಟ್ರೈನ್